ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು ಉಕ್ರೇನುಡು ದಕ್ಷಿಣ ಕನ್ನಡ ಜಿಲ್ಲೆದ 18 ಜನ ಬರವು ಕಲ್ತೊಂದುಲೆರು ಬರವು ಕಲ್ಪನ ದೇಶದ ಕ್ಲಿನು ಲೆತ್ತೊಂದು ಬರಿಯರೆ ಕೇಂದ್ರ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು ನಳಿನ್ ಕುಮಾರ್ ಕಟೀಲ್ ಹುಬ್ಬಳ್ಳಿ ಹಿಡಿದು ಬತ್ತಿನ ಮಗಲಿನ ಸ್ಕೂಟರ್ ಲೆತ್ತೊಂದು ಪೋನಗ ಎಡ್ತಿನ ಕೇರಳ ಸಾರಿಗೆ ಬಸ್ ಒಡಿಪು ಸಂತೆ ಕಟ್ಟಿಡು ಜೀವ ಕಳೆವನ್ನ ಗಣೇಶ್ ಪೈ ಬೊಕ್ಕ ಮಗಲು ಗಾಯತ್ರಿ ಪೈ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಹಾಶಿವರಾತ್ರಿದ ಆಚರಣೆ ಶಿವಬಲಿ ಜಾಗರಣೆ ಬುಳ್ಳಿತೀರ್ಥ ಮಿನದನ ಕೊಡಗದ ಹುತಾತ್ಮ ಯೋಧರು ಅಲ್ತಾಫ್ ಅಹಮದರಿಗೆ ಉಳ್ಳಾಲ ಕ್ಷೇತ್ರದ ನಾಟ್ಯಕಲ್ಲಡು ಶ್ರದ್ಧಾಂಜಲಿ ದೇಶ ಸೇವೆದ ಬಗೆಟ್ಟು ಜವಣ ಜವಂದಿಡ ಉಮೇದು ಮೂಡೋಡು ಡಾಕ್ಟರ್ ಕೈಸರ್ ಖಾನ್. ವಾರ್ತೆದ ವಿವರ ದಕ್ಷಿಣ ಕನ್ನಡ ಜಿಲ್ಲೆಡ್ದು ಪೋಯಿನ 18 ಜನ ಉಕ್ರೇನುಡು ಬರವು ಕಲ್ತೊಂದುಲೆರು ಬರವು ಕಲ್ಪನ ಮಾತಿರೆಲ್ಲ ದೇಶಗುಲ್ ಎತ್ತೊಂದು ಬರಿಯರೆ ಕೇಂದ್ರ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು. ರಷ್ಯಾ ಉಕ್ರೇನ್ ಕೊಳ್ಳೆಲ್ಲ ನಡ್ತೊಂದುಂಡು ದಕ್ಷಿಣ ಕನ್ನಡ ಜಿಲ್ಲೆಡ್ದು ಬರವು ಕಲ್ಪರೆ ಪೋಯಿನ 18 ಜನ ಉಕ್ರೇನ್ ಹಿಡಿತದು ಅಕ್ಲಿನ ಕುಟುಂಬಲೆಗೂ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಸಮಾಧಾನ ಪಂಡದು ಧೈರ್ಯಡುಪ್ಪುಲೆ ಪೋಡಿಯಡೆಂದು ಪಂತೆರು ಇಲ್ಲದಕ್ಕಲು ಜೋಕ್ಲಿನ ಬಗೆಟ್ಟು ಬಾರಿ ಎಕ್ಕಂದಲಿಡು ಉಲ್ಲೇರು ಈ ಬಗೆಟ್ಟು ನಳಿನ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ಕೊರ್ದು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ದು ಪೋಯಿನ 18 ಜನ ಉಕ್ರೇನ್ ಕಲ್ತೊಂದುಲ್ಲೇರು ಸರ್ಕಾರ ಅಕ್ಲಿನ ಬೊಕ್ಕ ಅಕ್ಲಿನ ಕುಟುಂಬದ ಒಟ್ಟುಗೂ ಬುಡಂದೆ ಸಂಪರ್ಕ ದೀವೊಂದುಂಡು ಬರವು ಕಲ್ಪನ ಮಾತಿರೆಲ್ಲ ದೇಶಗುಲೆತ್ತೊಂದು ಬರಿಯರೆ ಕೇಂದ್ರ ಸರ್ಕಾರ ಪ್ರಯತ್ನ ನಡಪಾವುದುಂಡು ಕೇಂದ್ರದ 4 ಮಂತ್ರಿಲೇನು ಅಲ್ಪದ ನಿರಕರೆ ರಾಷ್ಟ್ರಲೆಗ್ ಕಡಪೊಡ್ದುಂಡು ಇತ್ತೇನೆ ಪಾಲಿಕೆ ಸುತ್ತದ 4 ಕುಟುಂಬಲೇನು ಭೇಟಿ ಮಲ್ತದು ಧೈರ್ಯ ದಿಂಜಾದ ರಕ್ಷಣಾ ಕಾರ್ಯದ ಬಗೆಟ್ಟು ಅಕ್ಲೆಗ್ ಸಮಾಧಾನ ಉಂಡು ಆಯ್ನತ್ ಬೇಗ ಅಕ್ಲೆನು ಲೆತ್ತೊಂದು ಬರ್ಪುಂಡು ಇತ್ತೇನೆ ಇರುವೆರು ವಿಮಾನ ಏರ್ದೇರು ನನ್ನ ಇರುವೆರು ವಿಮಾನ ತಾಣಗು ಬೈದೇರಂದು ನಳಿನ್ ಕುಮಾರ್ ಕಟೀಲ್ ಪಂಡೇರು. ಇಷ್ಟಪಟ್ಟೆ ಹೋಗಿತ್ತು ಎಲ್ಲ ಬಿಟ್ಟು ಹೋದ್ವಿ ಅಟ್ಲೀಸ್ಟ್ ಒಂದು 3rd ಇಯರ್ ಆಯಿತು 4th ಇಯರಿಗೆ ಹೋಗಬೇಕಿತ್ತು ಅಟ್ಲೀಸ್ಟ್ ಇನ್ನಾದರೂ ಒಂದು ಹೆಲ್ಪ್ ಆದರೆ ಇಲ್ಲೇ ಮಾಡ್ಬೋದು ಮೆಡಿಸಿನ್ ಫ್ಯೂಚರ್ ಎಕ್ಸಾಂಪಲ್ ಆಲ್ರೆಡಿ ಲೀಗಲ್ ಆಲ್ರೆಡಿ ಅಪ್ಪ ಅವ್ರು ಮಾಡ್ತಿಲ್ಲ ಸರ್ಕಾರ ನಮ್ಮ ರಾಜ್ಯದ 10 ಯುವಕರು ವಿದ್ಯಾಭ್ಯಾಸಕ್ಕಾಗಿ ಉಕ್ರೇನ್ನಲ್ಲಿದ್ದರು. ಅದರಲ್ಲಿ ವಿಶೇಷವಾಗಿ ನನ್ನ ಲೋಕಸಭಾ ಕ್ಷೇತ್ರದ 18 ಜನ ಉಕ್ರೇನ್ನಲ್ಲಿದ್ದಾರೆ. ಇದು ಸರ್ಕಾರದ ಅಂಕಿಅಂಶ ಪ್ರಕಾರ. ಅಲ್ಲಿ ಅವರು ಭಾರತಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಅವರೆಲ್ಲರ ಮನೆಯವರ ಜೊತೆ ಮತ್ತು ಆ ವಿದ್ಯಾರ್ಥಿಗಳ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರು ನಿನ್ನೆಯಿಂದೆ ಅವರೆಲ್ಲರ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಸಂಪರ್ಕದಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ತಂಡದ ರಚನೆಯನ್ನು ಮಾಡಿ ಈ ಎಲ್ಲ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಬೇಕು, ಕರ್ಕೊಂಡು ಬರಬೇಕು ಅನ್ನತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾಯಿದೆ. ಈಗಾಗಲೇ 4 ಮಂತ್ರಿಗಳನ್ನು ಅದಕ್ಕೆ ಡಿಪ್ಯೂಟ್ ಮಾಡಿದ್ದಾರೆ. ಅವರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ನಿನ್ನೆ ಕೆಲವೊಂದು ವಿದ್ಯಾರ್ಥಿಗಳು ರಾಜ್ಯದವರು ಬಂದಿದ್ದಾರೆ. ಕೇರಳ ರಾಜ್ಯದವರು, ಕರ್ನಾಟಕದವರು ಕೆಲವರು ಈಗಾಗಲೇ ಬಂದಿದ್ದಾರೆ. ಈ 18 ಜನರ ವಿಳಾಸವನ್ನು ನಾವು ತೊಗೊಂಡಿದ್ದೇವೆ. ಈಗಾಗಲೇ ಕೆಲವರು ಫ್ಲೈಟ್ ಹತ್ತಿದ್ದಾರೆ, ಕೆಲವರು ಏರ್ಪೋರ್ಟ್ಗಳಲ್ಲಿದ್ದಾರೆ, ಕೆಲವರು ಇನ್ನೂ ಬಂಕರಲ್ಲಿದ್ದಾರೆ. ಹಾಗಾಗಿ ಅವ್ರ ಮನೆಗಳಿಗೆ ಹೋಗಬೇಕು, ಅವ್ರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂಥೇಳಿ ನಾವು ಪಾರ್ಟಿ ಕಡೆಯಿಂದ ಒಂದು ವಾರ್ ರೂಮ್ ತೆಗೆದಿದ್ದೇವೆ ರಾಜ್ಯದಲ್ಲಿ. ಅಲ್ಲಿ ವರದಿಗಳನ್ನು ತಗೊಂಡು ಮಾಡ್ತಾ ಇದ್ದೇವೆ. ಅಮ್ಮೇರ ಬೊಕ್ಕ ಮಗಲು ಪೋವಂದಿತ್ತಿನ ಸ್ಕೂಟರ್ಗೂ ಒಡಿಪು ಸಂತಕಟ್ಟೆ ಕೈತಲು ಕೇರಳ ರಸ್ತೆ ಸಾರಿಗೆದ ಬಸ್ ಇಡ್ತದು ಇರುವೆರ್ಲ ಜಾಗಿಡೆ ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಬುಧಾರ ಕಾಂಡೆ ನಡೆತದ ಸ್ಕೂಟರ್ಗೂ ಬಸ್ ಇಡ್ತದು ಅಮ್ಮೇರ ಬೊಕ್ಕ ಮಗಲು ಇರುವೆರ್ನಲ ಜೀವ ಪೋಯಿನ ಬೇಜಾರ್ದ ಸಂಗತಿ ಒಡಿಪುದ ಸಂತೆಕಟ್ಟೆ ಕೈತಲು ಬುಧಾರ ಕಾಂಡೆ ನಡೆತದ ಜೀವ ಕಳೆಯುನ್ನಕ್ಲಿನ 58 ವರ್ಷ ಪ್ರಾಯದ ಗಣೇಶ್ ಪೈ ಬೊಕ್ಕ ಮಗಲು ಗಾಯತ್ರಿ ಪೈ ಇಂದು ಗುರ್ತ ಮತ್ತದ
ಗಾಡಿ ಇಡ್ತಿನ ರಭಸಗೂ ಇರುವೆರ್ಲ ಜಾಗೆಡೆ ತೀರ್ತೆರು. ಹುಬ್ಬಳ್ಳಿ ಹಿಡ್ದು ಬಸ್ ಬತ್ತಿನ ಮಗಲಿನ ಲೆತ್ತೊಂದು ಪೋಯರೆ ಸ್ಕೂಟರ್ಡ್ ಅಮ್ಮೆರ ಬತ್ತದಿತ್ತೆರು. ಮಗಲಿನ ಒಟ್ಟುಗೂ ಸ್ಕೂಟರ್ಡ್ ಪೋನಗ ಸಂತೆಕಟ್ಟೆ ಜಂಕ್ಷನ್ ಮಾರ್ಗ ಕಡಪುನಗ ಒಡಿಪುಡ್ದು ಕೊಲ್ಲೂರ್ಗ ಪೋವಂದಿತ್ತಿನ ಕೇರಳ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರ್ನ ಎಸಿ ಬಸ್ ಸ್ಕೂಟರ್ಗೆ ಎಡ್ತದುಂಡು. ಒಡಿಪು ಸಂಚಾರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದುಂಡು. ಗಣೇಶ್ ಪೈ ಕರಾವಳಿ ಕಾವಲು ಪಡೆಟ್ಟು ಎಎಸ್ಐ ಆದು ಕರ್ತವ್ಯಡುಲ್ಲಿருந்து ತೆರೆದು ಬೈದುಂಡು. ಬಿಸಿ ರೋಡ್ ಕೈತಲ್ದ ಮಿತ್ತಬೈಲ್ ಕೇಂದ್ರ ಜುಮ್ಮಾ ಪಳ್ಳಿಗೆ ಪೊಗ್ಗುದು ಪಳ್ಳಿದ ಗುರುಕ್ಲಿನ್ ಕೆರ್ಪೆಂದ ಆರೋಪಿ ಬಾಬು ಪೂಜಾರಿ ಪೋಡಿಪಾಯಿನ ಸಂಗತಿ ಅಂಗಾರ ರಾತ್ರಿ ನಡೆತದುಂಡು. ಪೊಲೀಸರು ಆರೋಪಿನ ವಿಚಾರಣೆ ಮಲ್ತಿದರು. ಪಳ್ಳಿದ ಉಲಾಯಿ ಪೊಗ್ಗುದು ಗುರುಕ್ಲಿನ್ ಕೆರ್ಪೆಂದ್ ಪೋಡಿಪಾಯಿನ ಸಂಗತಿ ಬಿಸಿ ರೋಡ್ ಕೈತಲ್ದ ಮಿತ್ತ ಮೈಲಿಡ್ ಅಂಗಾರೆ ರಾತ್ರಿ ನಡೆತದುಂಡು. 8 ವರ್ಷ ಪ್ರಾಯದ ಬಾಬು ಪೂಜಾರಿ ಮಿತ್ತ ಮೈಲು ಕೇಂದ್ರ ಜುಮ್ಮಾ ಪಳ್ಳಿಗೆ ಪೊಗ್ಗುನ ಆರೋಪಿ ಆದಿತ್ತದು. ಈ ಪೊರ್ತುಡು ಪಳ್ಳಿದ ಮುಕ್ರಿಯರು ವಿಚಾರಿಸಿದರು. ಪಳ್ಳಿದ ಗುರುಕ್ಲಿನ ಕೆರಿಯರೆ ಬೈದೆ ಏನನ್ನು ನಿಕಲು ದಾಲಮಂಪರ ಸಾಧ್ಯ ಇಜ್ಜಿಂದ ಆರೋಪಿ ಪಣ್ಣಗ ಬತ್ತಿನ ಸ್ಕೂಟರ್ ಇಂಚಿನ ಉಂಡೊಂದು ತೂರ್ತೆರು. ಸ್ಕೂಟರ್ ಚೂರಿ ಇತ್ತಂಡು. ಬಂಟ್ವಾಳ ನಗರ ಪೊಲೀಸರು ಜಾಗಿಗೆ ಬತ್ತದು ಆರೋಪಿ ಬಾಬು ಪೂಜಾರಿನ ಸ್ವಾಧೀನಗುದ್ದೆ ತಂದು ವಿಚಾರಣೆ ನಡೆಪಾದಿರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ನಡತೊಂದಿಪ್ಪುನ ಮಹಾಶಿವರಾತ್ರಿದ ಮಲ್ಲ ಉಚ್ಚೆಯಡು ಅಂಗಾರೆ ರಾತ್ರಿ ಜಾಗರಣೆ ಅಟ್ಟಣೆ ಆದಿತ್ತಂಡು. ಬೊಳ್ಳಿತೇರು ವಿಷ್ಣು ಬಲಿ ಶಿವಬಲಿ ಜಾಗರಣೆ ಬಲಿ ಮಾತ ನಡಪಾಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಹಾಶಿವರಾತ್ರಿದ ಮಲ್ಲ ಉಚ್ಚಯ ನಡತೊಂದಿತ್ತದು. ಅಂಗಾರೇಡಿ ಮಹಾಶಿವರಾತ್ರಿದ ಗೌಜಿ ನಿಲೆಗೂಡ್ದಿತ್ತಂಡು. ರಾತ್ರಿ ಸೇವೆ ರಥೋತ್ಸವ ನಡೆತಂಡು. ವಿಷ್ಣು ಬಲಿ ಉಚ್ಚಯ ಬೊಕ್ಕ ತೇರ್ದ ಮಿನದನ ಶಿವಬಲಿ ಮಹಾಶಿವರಾತ್ರಿದ ಜಾಗರಣೆ ಬಲಿ ಕಟ್ಟೆ ಪೂಜೆ ತೇರು ಇಂಚ ರಾತ್ರಿಡೀ ಕಾರ್ಯಕ್ರಮ ಆಯಿತದು. ಶಿವರಾತ್ರಿದ ಪ್ರಧಾನವಾಯಿನ ಜಾಗರಣೆ ನಡೆತಂಡು. ಊರ ಪರವೂರ ಭಕ್ತರು ಶಿವರಾತ್ರಿದ ಮಲ್ಲ ಉಚ್ಚೆಯಡು ಪಾಲ್ದೆತ್ತೊಂದು ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬ್ರಹ್ಮಶ್ರೀ ನಾರಾಯಣಗುರು ಬೊಕ್ಕ ಪರಿವಾರ ದೇವರ್ಕಳೇರ್ನ ಇಂಬು ನಟ್ಟೊಂಡಿರೋ. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತಿರು ಬಿ ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್ ಬೊಕ್ಕ ಸದಸ್ಯರು ರವಿಶಂಕರ್ ಮಿಜಾರ್, ಜಗದೀಪ್ ಡಿ ಸುವರ್ಣ, ಎಂ ಶೇಖರ ಪೂಜಾರಿ, ಸಂತೋಷ್ ಕುಮಾರ್, ಕೆ ಮಹೇಶ್ ಚಂದ್ರ ಈ ಪೊರ್ತೊಡಿತ್ತರು. ಮಾಲತಿ ಜೆ ಪೂಜಾರಿ, ಕ್ಷೇತ್ರಾಭಿವೃದ್ಧಿ ಸಮಿತಿದ ಗುರಿಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರ್ಕಾರ್ದಿ ಡಾಕ್ಟರ್ ಅನಸೂಯ ಬಿಟಿ ಸಾಲ್ಯಾರ್, ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಬೊಕ್ಕ ಹರಿಕೃಷ್ಣ ಬಂಟ್ವಾಳ ಸೇರಿನಂಚ ಸದಸ್ಯರು ಪಾಲ್ದೆತ್ತೊಂಡಿರು. ದೇವತೆಗಳೇ, ನೀವೆಲ್ಲರೂ ಬಹಳಷ್ಟು
ಕೊಡಗದ ಹುತಾತ್ಮ ಯೋಧರು ಅಲ್ತಾಫ್ ಅಹಮದರಿಗೂ ಶ್ರದ್ಧಾಂಜಲಿ ಸಂದಾವನಾ ಸಭೆಯನ್ನು ಉಳ್ಳಾಲದ ನಾಟಿಕಲ್ದ ವಂಡರ್ ಸಿಟಿ ತಲ್ಪ ಅಟ್ಟಣೆ ಮಲ್ಸದಿತ್ತರು. ಸದಾಶಿವ ಉಳ್ಳಾಲ, ಡಾಕ್ಟರ್ ಕೈಸರ್ ಖಾನ್ ಸಭೆಟ್ಟು ಪಾಲ್ದೆತ್ತೊಂಡರು. ಉಳ್ಳಾಲದ ಪಂಚಾಯತ್ ರಾಜ್ ಸಂಘಟನೆ, ಉಳ್ಳಾಲದ ಬ್ಲಾಕ್ ಕಾಂಗ್ರೆಸ್ ಬೊಕ್ಕ ನಾಟಿಕಲ್ ವಂಡರ್ ಸಿಟಿತ ನಿಲೆಟ್ಟು ಕೊಡಗದ ಹುತಾತ್ಮ ಯೋಧರು ಅಲ್ತಾಫ್ ಅಹಮದರಿಗೂ ಶ್ರದ್ಧಾಂಜಲಿ ಸಭೆ ಉಳ್ಳಾಲದ ನಾಟಿಕಲ್ಲಡು ಪುನಃ ವಂಡರ್ ಸಿಟಿ ತಲ್ಪ ನಡೆತ್ತುಂಡು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಪಾತಿರ್ದು ಯೋಧರು ಅಲ್ತಾಫಿರ್ನ ದೇಶ ಪ್ರೇಮನು ಪುಗಾರಿಯರು. ಈ ರಾಷ್ಟ್ರದ ಧ್ವಜವನ್ನು ಅವರಿಗೆ ಹಸ್ತಾಂತರಿಸುವಂಥ ಸಂದರ್ಭದಲ್ಲಿ ನನ್ನ ಇನ್ನಿಬ್ಬರು ಮಕ್ಕಳಿದ್ದಾರೆ, ಅವರನ್ನು ಕೂಡ ಈ ದೇಶದ ಸೇವೆಗಾಗಿ ಅರ್ಪಣೆ ಮಾಡಲಿಕ್ಕೆ ತಯಾರಿದ್ದೇನೆ ಎಂಬ ಮಾತನಾಡಿ ಈ ರಾಷ್ಟ್ರದ ಬಗ್ಗೆ ಎಷ್ಟು ಪ್ರೇಮ ಇದೆ ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ರಾಷ್ಟ್ರ ಯಾರೇ ಆಗಿರಲಿ ದೇಶದ ಸೇವೆ ಮಾಡಲಿಕ್ಕೆ ಬಹಳಷ್ಟು ಬೆರಳಿಕೆಷ್ಟು ಜನ ಮುಂದೆ ಹೋಗ್ತಾ ಇದ್ದಾರೆ. ಇವರು ಎಲ್ಲವನ್ನ ತ್ಯಾಗ ಮಾಡಿಕೊಂಡು ಇವತ್ತು ರಾಷ್ಟ್ರಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಕೊಟ್ಟಿದ್ದು ನಮ್ಮಿಂದ ಕಲಿದ್ದಾರೆ. ಇವರ ಅಗಲಿಕೆಯನ್ನು ಭರಿಸುವಂಥ, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತನು ಅವರ ಕುಟುಂಬದವರಿಗೆ ಮತ್ತು ಅವರ ಹಿತೈಷಿಗಳಿಗೆ ಎಲ್ಲ ನೀಡಲಿ. ಕುಡ್ಲಾ ವಿಶ್ವವಿದ್ಯಾನಿಲಯದ ದುಂಬುದ ಪ್ರಿನ್ಸಿಪಾಲರು ಡಾಕ್ಟರ್ ಖೈಸರ್ ಖಾನ್ ಪಾತಿರ್ದು ದೇಶ ಸೇವೆದ ಬಗೆಟ್ಟು ಜವಣ ಜವಂದಿಡ ತಿಳುವಳಿಕೆ ಮೂಡಾಯಿರು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಯಾರಾದರೂ ಶಹೀದ್ ಅಂತ ಇಟ್ಟಿದ್ರೆ ಅವರ ನಸೀಬ್ನಲ್ಲಿ ಅದಕ್ಕೆ ಶಹೀದ್ ಅಂತಾರೆ. ಯಾಕಂದರೆ ಇಂಥ ಒಂದು ದೇಶಕ್ಕೆ ಪ್ರಾಣ, ನಮ್ಮ ಕರ್ತವ್ಯ ನಿಭಾಯಿಸ್ಕೊಂಡು ದೇಶಕ್ಕೋಸ್ಕರ ಪ್ರಾಣ ಹೋಗಿದ್ರೆ ಅದಕ್ಕೆ ಶಹೀದ್ ಮರ್ತಬ ಅಂತಾರೆ. ಅದಕ್ಕೆ ನನ್ನ ದುವಾ ಇದೆ, ಎಲ್ಲರೂ ದುವಾ ಮಾಡಬೇಕು, ಅವ್ರಿಗೆಲ್ಲ ಮಗ್ಫಿರತನ್ನು ಮಾಡಬೇಕು. ಮತ್ತು ಇನ್ನೊಂದು ಭಾಳ ಮುಖ್ಯ ವಿಷಯ ಈಗಲೇ ನಾಜರ್ ಶಾ ಅವರು ಹೇಳಿದ್ದಾರೆ, ಅದೇನೆಂದರೆ ನಮ್ಮ ಡ್ಯೂಟಿ ಕರ್ತವ್ಯ ಬರುವಾಗ ಅಲ್ಪಸಂಖ್ಯೆ ಅಥವಾ ಈ ರೀಜನ್ ಆ ರೀಜನ್, ಈ ಜಾತಿ ಆ ಜಾತಿ ಏನಿಲ್ಲ. ಈಗ ಇರೋದು ವಾತಾವರಣದಲ್ಲಿ ಇದು ಭಾಳ ಮುಖ್ಯ ಕಾರ್ಯಕ್ರಮ ಮಾಡಿರೋದು, ಭಾಳ ಮುಖ್ಯ, ಭಾಳ ಸಂತೋಷ ವಿಷಯ. ವಂಡರ್ ಸಿಟಿತ ಆಡಳಿತ ನಿರ್ದೇಶಕರು ಅಬ್ದುಲ್ ಅಜೀಜ್ ಆರ್, ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ನಜರ್ ಶಾ ಪಟ್ಟೂರಿ, ಮುಡಿಪು ಯುವ ಕಾಂಗ್ರೆಸ್ನ ನವಾಜ್ ಕೊಲ್ಲರಕೋಡಿ, ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಫಿರೋಜ್ ಮಲಾರ್, ಅಲ್ತಾಫ್ ಅಹಮದೇರ್ನ ಶ್ರದ್ಧಾಂಜಲಿ ಸಭೆಟ್ಟು ಪಾಲ್ದೆತ್ತೊಂಡರು. ಶಿವಮೊಗ್ಗಡು ಜೀವ ಕಳೆಯುವನ್ನ ಹರ್ಷನ ಕುಟುಂಬಗೂ ಬಿಜೆಪಿ ಹಿಡಿದು ಟಿಕೆಟ್ ಕೊರ್ಲೆಂದು ಪಂಡಿನ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಪಾತಿರೋಗೂ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬಾರಿ ಏವ್ರ ತೋಜಾದಿರು. ಆರು ಈ ಬಗೆಟ್ಟು ಒಡಿಪುಡು ಮಾಧ್ಯಮದ ಕ್ರೀಡಾ ಪಾತಿರಿಯರು. ಶಿವಮೊಗ್ಗಡು ಜೀವ ಕಳೆಯುವನ್ನ ಹರ್ಷನ ಕುಟುಂಬಗೂ ಬಿಜೆಪಿ ಹಿಡಿದು ಟಿಕೆಟ್ ಕೊರ್ಲೆಂದು ಪಂಡಿನ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಪಾತಿರೋಗೂ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬಾರಿ ಏವ್ರ ತೋಜಾದಿರು. ಒಡಿಪುಡು ಆರು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಏರಿಗೆ ಟಿಕೆಟ್ ಕೊರುಡು ಏರಿಗೆ ಕೊರಿಯರೆ ಬಲ್ಲಿಂದು ಪನ್ಪುನೇನು ಭಾರತೀಯ ಜನತಾ ಪಾರ್ಟಿ ತೆರಿಪಾವುದು ಒಂದು ಕಾಂಗ್ರೆಸ್ ಪಕ್ಷಗೂ ಅಗತ್ಯ ಇಜ್ಜಂದಿನ ವಿಚಾರ. ಜವಾಬ್ದಾರಿದ ರಾಜಕೀಯ ಪಕ್ಷ ಆದಿತ್ತದು ಇಂಚಿನ ಪಾತ್ರ ಸರಿಯತ್ತನ್ ಪಂಡಿರು. ನಿಕ್ಲಿನ ಅಧಿಕಾರದ ಪೊರ್ತುಡು ಜನ ಭಾರತೀಯ ಜನತಾ ಪಕ್ಷದ 23 ಜನ ಕಾರ್ಯಕರ್ತರನ್ನು ಕೇಳ್ತೇರು. ಈ ಬಗೆಟ್ಟು ನಿಕ್ಲಿನ ಎದುರು ಪಾತ್ರ ಎಂಚಿನ ಇತ್ತಂಡು ನಿಕ್ಲು ದಾಯಿ ಈ ಪೊರ್ತುಡು ದಾಲ ಪಾತಿರ್ದಿಜರು. ನಿಕ್ಲಿನ ಸರ್ಕಾರ ಇಂಚಿನೇನು ಅಪಗನೆ ನಿಯಂತ್ರಣ ಮತ್ತದುಂಡ ಆರೋಪಿಲಿನ ಕೇಸ್ನೇನು ಪಿರದೇದಿಜಿಂಡ ಇನಿ ಹರ್ಷನಂಚಿನಕ್ಲಿನ ಕೆರಿಯರ ಇಜ್ಜಾಡು. ಹರ್ಷನ್ ಕಿರ್ನ ಆರೋಪಿಲಿನ ವಿಚಾರಡು ಓವೇ ಬುಡ್ಪುನ ಸಂಗತಿ ಇಚ್ಚಿ ಇಂದತ ಪಿರಾದ ಕುತಂತ್ರನು ಭಾರತೀಯ ಜನತಾ ಪಾರ್ಟಿ ಬೇಗ ಪಿದೈಪಾಡು. ಎಂಕ್ಲಿನ ಪಕ್ಷ ಹರ್ಷನ ಕುಟುಂಬದ ಒಟ್ಟುಗು ಇತದು ಅಕ್ಲಿನ ಸಮಸ್ಯೆಲಿನ ಪರಿಹಾರ ಮಲ್ಪನ ಕೆಲಸ ಮಲ್ಪಣೊಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರು. ಯಾರಿಗೆ ಟಿಕೆಟ್ ಕೊಡಬೇಕು ಏನು ಬಿಡಬೇಕು ಅಂತ ಭಾರತೀಯ ಜನತಾ ಪಕ್ಷ ಹೇಳುತ್ತೆ. ಈ ಕಾಂಗ್ರೆಸ್ನವರು ಹೋಗಿ ಟಿಕೆಟ್ ಕೊಟ್ಟವರಿಗೆಲ್ಲ ಕೊಡಿ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ರಾಜಕೀಯ ಪಕ್ಷವೊಂದರ ಜವಾಬ್ದಾರಿ ಹೇಳಿಕೆ ಅಲ್ಲ. ಯಾರಾದರೂ ಪಿಚೋತಿಗೋಸ್ಕರ ಅಂತ ಹೇಳಿರ್ಬೋದು. ಯಾರಿಗೆ ಯಾವ ಟಿಕೆಟ್ ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಮ್ಮ ಪಾರ್ಟಿ ನಿರ್ಧಾರ ಮಾಡುತ್ತೆ. ಹರ್ಷನ ಕುಟುಂಬಕ್ಕೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಹರ್ಷನ ಕುಟುಂಬದ ಪೂರ್ತಿ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮುಂದಾಗಿದೆ. ಅವ್ರ ಮನೆ ಹೋಗಿದ್ದೇವೆ, ನಮ್ಮ ಮಿತಿಯೊಳಗೆ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೇವೆ. ನಾನು ಕಾಂಗ್ರೆಸ್ ಅವರಿಗೆ ಒಂದೇ ಮಾತು ಕೇಳೋನು, ನಿಮ್ಮ ಅಧಿಕಾರದ ಅವಧಿಯಲ್ಲಿ 23 ಜನ BJP ಕಾರ್ಯಕರ್ತರಿಗೆ ಅನಾಹುತಗಳಾಯ್ತಲ್ಲ, ಕೊಲೆ ಆಯ್ತಲ್ಲ, ಸಾವಾಯ್ತಲ್ಲ. ರುದ್ರೇಶ್ ಇರ್ಬೋದು, ಮೈಸೂರಿನ ರಾಜು ಇರ್ಬೋದು, ಪ್ರಶಾಂತ್ ಪೂಜಾರಿ ಇರ್ಬೋದು, ಇವೆಲ್ಲ ಸಾವು ನೋವುಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿತ್ತು? ಭಾರತೀಯ ಜನತಾ ಪಕ್ಷ ಹರ್ಷನಿಗಾದಂಥ ನೋವಿಗೆ ಸ್ಪಂದನೆ ಮಾಡುವಂಥ ಕೆಲಸಗಳು ಮಾಡಿದೆ. ಅವ್ರ ಮನೆ ಹೋಗಿದ್ದೇವೆ, ಅವರ ತಂದೆ ತಾಯಿಗಳ ಜೊತೆ ಮಾತಾಡಿದ್ದೇವೆ. ಎಲ್ಲರೂ ಕೂಡ ಅವರ ಕುಟುಂಬಕ್ಕೆ ನೆರವನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ.
ಹರ್ಷನನ್ನು ಕೊಂದವರು ಯಾರು? ಯಾರು ಭಯೋತ್ಪಾದಕರಾಗಿದ್ದುಕೊಂಡು ಉಗ್ರಗಾಮಿತ್ವಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅವರು ಹರ್ಷನನ್ನು ಕೊಲೆ ಮಾಡ್ತಾರೆ ಅಚಾನಕ್ಕಾಗಿ. ನಿಮ್ಮ ಸರ್ಕಾರಗಳು ಇದನ್ನೆಲ್ಲ ನಿಯಂತ್ರಣ ಮಾಡಿದಿದ್ರೆ, ಅವರಿಗೆ ಪ್ರೋತ್ಸಾಹ ಕೊಡದೇ ಇದ್ದರೆ, ಅವ್ರ ಮೇಲೆ ಇರುವಂಥ ಕೇಸನ್ನು ವಾಪಸ್ ತೆಗೆದೇ ಇದ್ದರೆ ಇಂಥ ಅನಾಹುತಗಳು ಆಗ್ತಾ ಇಲ್ಲಿತ್ತು. ಯಾವ ಕಾರಣಕ್ಕೂ ಕೂಡ ಹರ್ಷನ ಕೊಲೆ ಮಾಡಿದವರನ್ನು ರಿಯಾಯಿತಿ ಕೊಡುವಂಥ ಪ್ರಶ್ನೆ ಇಲ್ಲ. ಅದರ ಹಿಂದಿರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿದ್ದೇವೆ. ಹರ್ಷನ ಕೊಲೆ ಸಾವೇ ಕೊನೆಯದಾಗುವಂತ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುತ್ತೆ. ಕೆಂಪುಕೋಟೆದ ಮಿತ್ತು ಭಗವದ್ವಜನು ಹಿಂದೂ ಸಮಾಜ ರಪ್ಪಾವಣೊಂದು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಓದಂಟಗ ಕಾರಣಾಪುನ ಪಾತೆರ ಪಂತೆರು ಶಿವಮೊಗ್ಗಡು ಹರ್ಷ ಪನ್ಪನರನ್ ಕೆರ್ನೆಕ್ ವಿರೋಧ ತೋಜಾದ ನಡಪಾಯಿನ ಪ್ರತಿಭಟನೆಡು ಆರು ಈ ಪಾತೆರ ಪಂತೆರಂದು ಮಾಹಿತಿ ಬೈದನು. ಶಿವಮೊಗ್ಗಡು ಹರ್ಷ ಪನ್ಪನರಿನ ಕಿರ್ನೆಕ್ ವಿರೋಧ ತೋಜಾದ ಜನಜಾಗೃತಿ ಸಮಿತಿ ನಡಪಾಯಿನ ಪ್ರತಿಭಟನೆಡು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಪಾತಿರ್ದು ಕೆಂಪುಕೋಟೆದ ಮಿತ್ತು ಹಿಂದೂ ಸಮಾಜ ಭಗವದ್ವಜ ರಾಪಾವಣೊಂದು ಓದಂಟದ ಪಾತೆರ ಪಂಡಿನ ಬಗೆಟ್ ವರದಿಯಾತನು. ಭಗವದ್ವಜನು ರಾಷ್ಟ್ರ ಬಾವುಟದ ತೀರ್ಥರಾಪಾವ ಅವೇನು ವಾ ಪಾರ್ಟಿಲ ತಪ್ಪಾಯರೆ ಸಾಧ್ಯ ಇಜ್ಜಿ ಒಂದು ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಮಾಜದ ಸಂಕಲ್ಪ ಭಗವದ್ವಜ ಇನಿಕೊಡೆದ ಒತ್ತು ಶಿವಾಜಿ ಮಹಾರಾಜರು ಒಂದುವೇ ಬಾವುಟ ಗಳಿಸಿದಿನಾರು. ಕಾಂಗ್ರೆಸ್ ಸೀದಾ ಉಲಸಾಯಡು ಶಿವಮೊಗ್ಗಡು ಹರ್ಷನ್ ಕೆರ್ತಿರು ಹಿಂದೂ ಸಮಾಜದ ರಕ್ಷಣೆಗೂ ಅಂಚಿನ ಕೋಟಿಗಟ್ಟಲೆ ಹರ್ಷನಕಲು ಕರ್ನಾಟಕಡು ಪುಟ್ಟುವೆರೆಂದು ಹರೀಶ್ ಪೂಂಜಾ ಪಂತೆರು. ಈಶ್ವರಪ್ಪರೆ ರಾಷ್ಟ್ರಧ್ವಜದ ಕೆಂಪುಕೋಟೆದ ನಿತ್ಯ ಭಗವದ್ವಜನ ರಾಪವೆಂದು ಪಂಡೆರೆಂದು ಪಂಡದೆ ಅಧಿವೇಶನನ ಮೊಟಕುಗೊಳಿಸುವ ಚಿತ್ತ ಪ್ರಯತ್ನ ಮಂತಿರಿ. ಬೆಳ್ತಂಗಡಿದ ಈ ಜನಜಾಗೃತಿ ಸಭೆತ ಮೂಲಕ ಬೆಳ್ತಂಗಡಿದ ಶಾಸಕಿಯಾದ ಏನು ಪಂಪ ಕೆಂಪುಕೋಟೆದ ಮಿತ್ತು ಭಗವದ್ವಜನ ರಾಪಾವನ್ನೇ ಈ ಹಿಂದೂ ಸಮಾಜ ಅನ್ಕೊಂಡ್ಪನೆ ಈ ಸಂದರ್ಭದ ಪನಂದು ಹಿಂದೂ ಸಮಾಜ ಭಗವದ್ವಜನ ಕೆಂಪುಕೋಟೆದ ಮಿತ್ತು ರಾಪಾವನು ಅವ್ರ ರಾಷ್ಟ್ರಧ್ವಜದ ತೀರ್ಥ ಎಂದು ಬಂದ್ಪನೆ ಈ ಸಂದರ್ಭದ ಪನಪ ರಾಷ್ಟ್ರಧ್ವಜದ ತೀರ್ಥ ಈ ದೇಶದ ಹಿಂದೂ ಸಮಾಜದ ಭಗವದ್ವಜನ ರಾಪಾವನೇನು ವಾ ಪಾರ್ಟಿಗಳ ತಪ್ಪಾರ ಸಾಧ್ಯ ಇಜ್ಜಿ ಅವು ಭಾರತೀಯ ಜನತಾ ಪಾರ್ಟಿದ ಸಂಕಲ್ಪ ಕಾಂಗ್ರೆಸ್ದ ಒಂಜಿ ಪ್ರೇರಣೆದ ಕುಮ್ಮಕ್ಕದ ಮೂಲಕ ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಆತಂದು ಯಾನ್ ಈ ಸಂದರ್ಭದ ಪನ್ಪ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಅಂಚಿತ್ನ ಕೋಟ್ಯಾಂತರ ಹರ್ಷರ್ ನಕಲ ಈ ಕರ್ನಾಟಕದ ಪುಟ್ಟದು ಬರ್ತದೆ. ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಲ್ಪ ನಾವು ಖಂಡಿತ. ಮಹಾಶಿವರಾತ್ರಿದಲ್ಲಿ ಕೊಡು ಕಟ್ಟಪಾಡಿ ಪೇಂಟೆ ಬೊಟ್ಟುದ ಕೋರ್ದಬ್ಬು ಸಾನ ಬುಕ್ಕ ಸ್ವಾಮಿ ಕೊರಗಜ್ಜ ಸನ್ನಿಧಿಡು ಕೈಲಾಸುಡು ಕೊಲ್ಲು ದಿನ ಈಶ್ವರ ದೇವೇರ್ನ ಸ್ತಬ್ಧ ಚಿತ್ರ ಮಲ್ತುದಿತ್ತದು ಅವೇನು ಭಕ್ತರು ಬಾರಿ ಮೆಚ್ಚಿದರು. ಒಡಿಪು ಜಿಲ್ಲೆದ ಕಟಪಾಡಿ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಬೊಕ್ಕ ಸ್ವಾಮಿ ಕೊರಗಜ್ಜ ಸನ್ನಿಧಿ ಪೇಂಟೆ ಬೊಟ್ಟುಡು ಮಹಾಶಿವರಾತ್ರಿದ ಲೆಕ್ಕೊಡು ಕೈಲಾಸುಡು ಕುಲ್ಲು ದಿನ ಶಿವನ ಸ್ತಬ್ಧ ಚಿತ್ರ ಕಾರಂಜಿದ ನಡುಟು ಶಿವಲಿಂಗ ಕ್ಷೇತ್ರಗು ಬರ್ಪನ ಭಕ್ತಿರಿನ ಎದುಕೊನೆರೆ ರಡ್ಡ್ ಆನೆಲಿನ ರೂಪ ಮಲ್ತುದಿತ್ತದು ಅವು ಭಕ್ತಿರ್ನ ಗುಮನ ಒಯ್ತದ. ಈ ಬಗೆಟ್ಟು ಸಾನದ ಪದಾಧಿಕಾರಿಲಿಡುವರಿ ತುಕಾರಾಮ್ ಎಸ್ ಉರುವ ನಮ್ಮ ಕುಡ್ಲ ಚಾನೆಲ್ ದೊಟ್ಟುಗು ಪಾತಿರ್ದು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನದ 10 ಸಮಸ್ತೆರ ಬೊಕ್ಕ ಗುರಿಕಾರ್ಯರಾದಪ್ಪನ ಹರಿಶ್ಚಂದ್ರ ಪಿಲಾರ್ ಮಾರ್ಗದರ್ಶನ ಬೊಕ್ಕ ಸಂಗಮ ಫ್ರೆಂಡ್ಸ್ ಸಾಕಾರಡು ಈ ಸ್ತಬ್ಧ ಚಿತ್ರ ತಯಾರು ಮಲ್ತದನೆಂದು ಪಂಡಿರು. ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಪೇಟೆ ಬಿಟ್ಟು ಕಟ್ಪಾಡಿ ಈ ಒಂದು ಸಾನ್ನಿಧ್ಯದಲ್ಲಿ ನಾನು ತುಕಾರಾಮ್ ಎಸ್ ಉರ್ವ ಈ ಒಂದು ಸಾನ್ನಿಧ್ಯದಲ್ಲಿ ವರ್ಷಂಪ್ರತಿ ಜರುಗುವ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿ ಅದೇ ರೀತಿ 10 ಸಮಸ್ತರ ಪುರುಷರು ಹಾಗೂ ತಂಗಡಿ ಮಹಿಳಾ ಸಭಾ ಇವರೊಂದು ಕೂಡುವಿಕೆಯಲ್ಲಿ ಇವತ್ತಿನ ದಿವಸದಲ್ಲಿ ಭಜನಾ ಕಾರ್ಯಕ್ರಮ ಇದೆ. ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರಿಶ್ಚಂದ್ರ ಪಿಲಾರ್ ಇವರ ಒಂದು ಮಾರ್ಗದರ್ಶನ, ಇವರ ಒಂದು ಸಹಕಾರ, ಇವರ ಒಂದು ಬೆಂಬಲದಿಂದ ವಿಭಿನ್ನ ಹಾಗೂ ವಿಜೃಂಭಣೆಯಂತಹ ಒಂದು ದೃಶ್ಯ ಸಂಯೋಜನೆ ನಾವು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಶಿವನ ಕೈಲಾಸದ ಒಂದು ದೃಶ್ಯವನ್ನು ಮಾಡಿದ್ದೇವೆ. ಈ ಒಂದು ಕೈಲಾಸದ ದೃಶ್ಯ ಸಂಯೋಜನೆಗೆ ನಮ್ಮ ಯುವಕರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಫಲವಾಗಿ ಆ ಚಿತ್ರಣ ಕೂಡ ಬಹಳ ಚಂದವಾಗಿ ಮೂಡಿಬಂದಿದೆ. ಇನ್ನು ಮುಂದೆ ಕೂಡ ಇದಕ್ಕಿಂತಹ ಒಳ್ಳೆಯ ವಿಜೃಂಭಣೆಯ ವಿಭಿನ್ನ ಶೈಲಿಯ ದೃಶ್ಯರೂಪಕವನ್ನು ದೃಶ್ಯಾವಳಿಯನ್ನು ನೀಡುವಂಥ ಪ್ರಯತ್ನ ನಾವು ಸದಾ ಮಾಡ್ತಾ ಇದ್ದೇವೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ನಡೆತೊಂದು ಪುನಃ ವರ್ಷಾದಿ ಜಾತ್ರೆ ಮಹಾಶಿವರಾತ್ರಿದ ಮಲ್ಲ ಉಚ್ಚೆಯೋಡು ಅಂಗಾರೆ ರಾತ್ರಿ ಸಂತೋಷಿ ಮಾತಾ ಕಲಾ ಮಂಟಪಡು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತಂಡ ಆಯ್ತ ಒಂಜೆ ಪುರ್ಲು ಇತ್ತೆ ನಿಕ್ಲೆನ ಕಣ್ಣೆದುರುಗು.
ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. लोककारणं मणिगणकिरणनानाविकल्पतरणं लोककारणं प्रणवाकारं सीगिदिविना ಕುಡ್ಲ ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ಕುಡ್ಲದ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜದ ಒಟ್ಟು ಸೇರಿಕೆಡು ಕೆಡ್ಡಸ ಮಿನದನ ಬೂಕ್ಲಿನ ಬುಡುಗಡೆ ಕಾರ್ಯಕ್ರಮ ಮಾಯಿ ಪದ್ನರ್ಮ ಪೋಪುನಾನಿ ಗುರುವಾರ ಬಯ್ಯ 5 ಗಂಟೆಗೆ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನೋಡು ನಡಪೆರೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PS ಎಡಪಡಿತ್ತಾಯರ್ನ ಗುರುಕಾರ್ಮಿಡ್ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್ ಲೇಸನು ಉದಿಪನ ಮಲ್ಪೆರಂದು ಪ್ರಕಟಣೆ ತೆರಿಪಾದೆರ ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಉಕ್ರೇನುಡು ದಕ್ಷಿಣ ಕನ್ನಡ ಜಿಲ್ಲೆದ 18 ಜನ ಬರವು ಕಲ್ತೊಂದುಲೆರು ಬರವು ಕಲ್ಪನಾ ದೇಶದ ಕ್ಲೀನು ಲೆತ್ತೊಂದು ಬರಿಯರೆ ಕೇಂದ್ರ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು ನಳಿನ್ ಕುಮಾರ್ ಕಟೀಲ್. ಹುಬ್ಬಳ್ಳಿ ಹಿಡಿದು ಬತ್ತಿನ ಮಗಲಿನ ಸ್ಕೂಟರ್ ಲೆತ್ತೊಂದು ಪೋನಗ ಎಡ್ತಿನ ಕೇರಳ ಸಾರಿಗೆ ಬಸ್ ಒಡಿಪು ಸಂತೆ ಕಟ್ಟಿಡು ಜೀವ ಕಳೆವನ್ನ ಗಣೇಶ್ ಪೈ ಬೊಕ್ಕ ಮಗಲು ಗಾಯತ್ರಿ ಪೈ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಹಾಶಿವರಾತ್ರಿದ ಆಚರಣೆ ಶಿವಬಲಿ ಜಾಗರಣೆ ಬುಳ್ಳಿತೀರ್ಥ ಮಿನದನ. ಕೊಡಗದ ಹುತಾತ್ಮ ಯೋಧರು ಅಲ್ತಾಫ್ ಅಹಮದರಿಗೆ ಉಳ್ಳಾಲ ಕ್ಷೇತ್ರದ ನಾಟ್ಯಕಲ್ಲಡು ಶ್ರದ್ಧಾಂಜಲಿ ದೇಶ ಸೇವೆದ ಬಗೆಟ್ಟು ಜವಣ ಜವಂದಿಡ ಉಮೇದು ಮೂಡೋಡು ಡಾಕ್ಟರ್ ಕೈಸರ್ ಖಾನ್. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.